ಅತಿಥಿ ಉಪನ್ಯಾಸಕರನ್ನ ಖಾಯಂ ಮಾಡಬೇಕೆಂದು ಆಗ್ರಹಿಸಿ ಉಡುಪಿಯಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಹಿತರಕ್ಷಣಾ ಸಮಿತಿ ಹಾಗೂ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಪ್ರತಿಭಟನೆ ನಡೆಯಿತು. ಮಣಿಪಾಲದ ಉಪೇಂದ್ರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕ ಪ್ರತಿಭಟನಾ ಜಾಥಾ ನಡೆಯಿತು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ಶಿಕ್ಷಕರು ತಮ್ಮ ನೋವನ್ನ ವ್ಯಕ್ತಪಡಿಸಿದರು. ಅತಿಥಿ ಉಪನ್ಯಾಸಕರನ್ನ ದೇವಗಾಯ ಮಾತೆ ಬೇಕೇ ಬೇಕು. ಅತಿಥಿ ಉಪನ್ಯಾಸಕರನ್ನ ಬೇಕೇ ಬೇಕು. ಅನೇಕ ವರ್ಷಗಳಿಂದ 10, 15, 20 ವರ್ಷಗಳಿಂದಲೂ ಕೂಡ ನಾವು ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಟೆಂಪ್ರರಿ ನೌಕರಿಯಾಗಿ ಮಾಡ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ನಾವು ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ, ಸಮಸ್ಯೆಗಳನ್ನು ಕೂಡ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಸಲವೂ ಕೂಡ ಸಮಿತಿ ರಚನೆ ಮಾಡಿದ್ದೇವೆ. ಹಿಂದಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ನಾವು ತಗೊಳ್ತಾ ಇಲ್ಲ. ಕಾರಣ ನಮಗೆ ಲಿಖಿತ ರೂಪದಲ್ಲಿ ಬೇಕನ್ನೋದು, ನಮ್ಮನ್ನು ಸೇವೆಯಲ್ಲಿ ವಿಲೀನಗೊಳಿಸಿ ಭದ್ರತೆಯನ್ನು ಕೊಡಬೇಕಂತ ನಮ್ಮೆಲ್ಲರ ಒಂದೇ ಒಂದು ಬೇಡಿಕೆ. ದಿನಕೂಲಿ ಕೆಲಸ ಮಾಡೋರು ಕೂಡ ಇವತ್ತು ದಿನಕ್ಕೆ 900 ಪ್ಲಸ್ ಊಟ ತಿಂಡಿಯನ್ನೆಲ್ಲ ಕೊಡ್ತಾ ಇದ್ದೇವೆ. ನಾವು ಅವ್ರಿಗಿಂತಲೂ ಕಡೆಯಾಗಿದ್ದೇವೆ. ಎಲ್ಲರೂ ಗ್ರ್ಯಾಜುಯೇಟು, ನೆಟ್, ಸ್ಲೆಟ್, PhD ಮಾಡಿಕೊಂಡು 15-20 ವರ್ಷದಿಂದ ದಿನಕೂಲಿಗಳ ಕೆಲಸಗಳ ಅವ್ರಿಗಿಂತಲೂ ಕಡಿಮೆಯಾಗಿ ನಾವು ಕೆಲಸ ಮಾಡಿ ಸಂಬಳವನ್ನು ಪಡ್ಕೊಳ್ತಾ ಇದ್ದೇವೆ.